ಬಿಟ್ಟಿರುವಂತೆ ಅರಣ್ಯವನ್ನು ಪ್ರವೇಶ ಮಾಡಿ ಹಿರಣ್ಯಗರ್ಭನನ್ನು ಬಿಟ್ಟಿದೆ. ಶತವರಾಹವ ಅನುಗ್ರಹಿಸು ಎನ್ನುವ ಹಾಗೆ ಕೇಳಿಕೊಂಡೆ. 100 ಹಂದಿಗಳನ್ನು ಅನುಗ್ರಹಿಸಿದೆ. ಒಡಲು ತುಂಬಿದರೆ ಸಾಕೆ, ಅಭ್ಯುದಯಕ್ಕೆ ಬೇಕಾಗಿ ಗದಾದಂಡ ಕೊಟ್ಟು ಎಚ್ಚರಿಕೆಯ ಮಾತನ್ನು ಹೇಳಿದ. 100ನೇ ಒಂದು ಹಂದಿ ತಿನ್ನುವುದಕ್ಕೆ ಮನಸ್ಸು ಮಾಡಿದರೆ, ಕೈಯಲ್ಲಿರುವಂತಹ ಗದೆ ನಿನ್ನನ್ನು ತಪ್ಪಿದರೆ ನಿನಗೆ ಮರಣ ಬರ್ತದೆ ಎನ್ನುವ ಹಾಗೆ ಆಮೇಲೆ ನೇರವಾಗಿ ಪಾತಾಳ ಭೂಲೋಕ ದೇವಧಾಮವನ್ನು ಸೇರಿದೆ. ದೇವತೆಗಳನ್ನು ಬಡಿದಾಡಿಸಿ ದೇವಪೀಠದಲ್ಲಿ ಕುಳಿತಂತ ಕಾಲಕ್ಕೆ ನಾರದನೇ ಆಗಮಿಸಿದ. ಅವನಲ್ಲೇ ಹೇಳಿದೆ ಕೊಡುದೂರ ಅಂತ. ಆವಾಗ ಹೇಳ್ತಾ ಇದ್ದಾನೆ, ನಿನ್ನ ವಿರೋಧಿಯಾದಂತ ಹರಿ ಇದ್ದಾನೆ, ಅವನನ್ನು ಕೆಣಕಿದೆ ಎಂದಾದರೆ ನೀನು ಅಜೇಯ ಎನ್ನುವ ಹಾಗೆ. ಹಾಗಾಗಿ ಅವನ ಮಡದಿಯಾದಂತಹ ಭೂದೇವಿಯನ್ನು ಪೀಡಿಸಿದೆ. ನೋಡುತ್ತಾ ಇರುವ ಹಾಗೆ ಗೋವುಗಳ ಹಿಂಡನ್ನು ಸೇರಿದ್ದಾಳೆ, ಕೊನೆಗೆ ರಸಾತಳಕ್ಕೆ ಸೇರಿದ್ದಾಳೆ. ನನಗೆ ದಾರಿ ಗೊತ್ತಿಲ್ವೇ? ಮುರುಳೋಕಾಧೀಶನಾದಂತ ನನ್ನ ಮುಂದೆ
ನೀನು ಹಂದಿಯ ವೇಷ ಮಾಡುವುದಕ್ಕೆ ಮೂಲ ಕಾರಣ ನಾನು. ಹೌದೇನು? ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವ ನೀನು. ನಾನಲ್ಲ. ದಿವಸಕ್ಕೆ 100 ಹಂದಿಯನ್ನು ತಿನ್ನುತ್ತಾ ಇದ್ದವನೇ. ಈಗ ನಿನಗೆ ಕಾಲ ಬಂದಿದೆ, ತಿಂದು ಜೀವಿಸುವ. ಹಂದಿ ಎಂಬುದಾಗಿ ನೀನು ಗ್ರಹಿಸಿದೆ. ಅದು ನಿನ್ನ ಭ್ರಮೆ. ನಾನು ಹಾಗೇನು ಅಲ್ಲ. ನಿನ್ನ ಕಂಠದಲ್ಲಿ ಇಳಿಯುವಂತ ಆ ಮಾಂಸದ ಖಂಡಗಳು ನಾನು ಖಂಡಿತ ಅಲ್ಲ. ನಿನ್ನ ಪ್ರಾಣ ಹೇಳ್ತೇನೆ.
ನಿನಗಾಗಿ ಮಹಿಷನನ್ನು ಸೃಷ್ಟಿಸಿದ್ದೇನೆ ನೋಡು.
ಎತ್ತರ ದಕ್ಷ ಇಂಥ ಉತ್ಪಾದನೆಗಳನ್ನೆಲ್ಲ ಕಾಡ್ತಾ ಇದ್ದೇನೆ. 7 ಧೂಮಕೇತುಗಳ ಸಂಚಾರ ಅಖಂಡ ಬಾಳೆ. ಯಾಕೆ ಹೀಗಾಗ್ತದೆ ಗೊತ್ತಾಗುವುದಿಲ್ಲ. ಯಾರೊಬ್ಬ ಮಂದಿ ಹೇಳ್ತಾ ಇದ್ದಾರಲ್ಲ, ನಮ್ಮರ್ಥ ಸಂಕಲ್ಪ ಮುಖಾಂತರ ಕೊಡ್ತಾ ಇದ್ದಾರಂತೆ. ಯಾರೋ ತರಬೇತಿ ಸಮರಕ್ಕೆ ಬಂದಾರಂತೆ. ಯಾರೆಂಬುದು ನೋಡೋದಕ್ಕಾಗಿ ನಡೆಯುತ್ತೇನೆ. ವಿಶೇಷವಾದಂತಹ ಸೃಷ್ಟಿ ನಿನ್ನೆಲ್ಲ ಕೇಳ್ತಾ ಇದ್ದಾಳೆ. ಏನು ಸಿಂಹ ಅವಕ್ಕೆ ಕಳಿಸು, ಆಯುಧವನ್ನು ಕೆಳಗಿರಿಸು, 3 ಜಗದಿ ಬೆರವು ಈ ವಯಸ್ಸು. ನಾನಿರುವಾಗ ಯಾಕೆ ಬಂದೆ, ಯಾಕೆ ಕೊಂದೆ? ನಿನ್ನ ಬಗ್ಗೆ ಯಾರಿದ್ದೇ ಬಂದಿದ್ದೇನೆ. ವಿಧಿಯಿಂದ ವರವನ್ನು ಪಡೆದೆಯಾ? ಗೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ಋಷಿಮುನಿಗಳನ್ನು ಪೀಡಿಸಿದೆಯಾ? ದೇವತೆಗಳನ್ನಾಗಿಸಿದ್ದೀಯ. ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅವ ನಿನ್ನನ್ನು ತರೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಅಮೃತವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೆ. ಬದುಕುವ ಆಸೆ ಇದ್ದರೆ ಕಾಲಿಗೆ ಲಗು, ಮೊದಲೇ ಕೊಂದರು ಕೊಂದರು.
ಸಿಂಹಾಸನವನ್ನು ಯಾರ್ಯಾಗ ನನ್ನನ್ನೇನು ಸಾಮಾನ್ಯನಾರು ಎನ್ನುವ ಹಾಗೆ ಭಾವಿಸಿಕೊಂಡೆಯ ಅಯೋನಿದೆ ಅಷ್ಟಭುಜೆ ಸಿಂಹವಾಹಿನಿ ನಿನ್ನಪ್ಪಾಳ ಮೃತ್ಯು ಸಾಮಾನ್ಯನಂತೆ ಭಾವಿಸಬೇಡ. ಇನ್ನು ಉಳಿದಿದ್ದೆ ಶುಂಭ ನಿಶುಂಭ ಚಂಡಮುಂಡರು ಅತಿ ಬಲಾನ್ವಿತರನ್ನು ನಾನು ಸೃಷ್ಟಿಸ್ತೇನೆ. ಅಷ್ಟಕ್ಕೂ ಪ್ರಾಚೀನ ಸೃಷ್ಟಿ ಮಾಡಿ ನಾನು ಒಲಿಸ್ತೇನೆ. ನೋಡೋಣ.
ವಿಷಯ ಲಂಪಟರಾದ ನಿಮ್ಮ ರುಂಡಗಳನ್ನು ಭೇದಿಸ್ತೇನೆ. ಬ್ರಹ್ಮಚಾರಿಗಳಾಗಿ ಕಾಣಿಸಿಕೊಂಡ ಇವರು ವಿಷಯ ಲಂಪಟರಾದರೂ ಕೂಡ ಕಾಯದ ಕಸು ಎನ್ನುವುದು ಇರುತ್ತಾ ಇಲ್ಲ. ರಣಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವ ಇವರ ನುಸ್ಸವರುವುದಕ್ಕೆ ಬೇಕಾಗಿ ಮಹಾ
ಶುಂಭನದ ತೊರೆದೆಯೋ ಮಗದೊಮ್ಮೆ ಸೃಷ್ಟಿಯಾಗಿ ಬಂದಿದ್ದೇನೆ. ನಿನ್ನ ನರಸುವುದಕ್ಕಾಗಿ ಕದಂಬಾವರದತ್ತ ನಾನೇ ಬರುತ್ತಿದ್ದೇನೆ. ಎಲ್ಲಿದ್ದಿ? ಬಾ ಬಾ. ಅಸುರ ಕುಲ ಸಾಮ್ರಾಜ್ಯ ಶುದ್ಧದಾನವ ನಾನೇ.
ಎನ್ನುವ ಹಾಗೆ ಹಾ. ನಿನ್ನ ಹೆಸರನ್ನು ಸ್ಥಾಪಿಸಿದೆ. ಆ ಹೆಸರಿನಂತೆ ಬದುಕಿದೆಯೋ ಯಾಕೆ? ಇಲ್ಲ, ನನ್ನನ್ನು ಕಾವಿಸಿದೆ. ಹಾ. ಕಾಮ ಎನ್ನುವುದು ನಿನ್ನನ್ನು ಸುಡುವ ಬೆಂಕಿ ಆಗ್ತದೆ ಎನ್ನುವ ಅರಿವಿಲ್ಲ. ಸ್ವಾಭಾವಿಕ ಅದು. ಹಾಗೆಂದು ನಿನ್ನನ್ನೇ ಅನುವರ್ತಿಸಿಕೊಂಡು ಬಂದ ಧೂರ್ತ ದುರುಳರನ್ನು ಶೈಮಿನಿ ಆಲಯಕ್ಕೆ ಅಟ್ಟಿದವಳು ನಾನು. ನೀನು ಹಿಂದೆ ಅಟ್ಟಿದವರಂತೆ ಬಂದವರು ನಾನಲ್ಲ. ಓಹೋ, ಹಾ. ಈಗ ಬಂದರೆ ಹಾ. ಏನು ಗೊತ್ತಾ? ಏನು? ಮಲ್ಲಿಗೆಯ ಹೂವೆನ್ನುವುದು ಎಲ್ಲವೂ ಬಾಡಿ ಉದುರಿ ಹೋಗಿದೆ. ಹಾ. ಹಗ್ಗ ಉಳಿದಿದೆ. ಹಾ. ನಿನ್ನ ಕೊರಳಿಗೆ ಹಾಕಿ ನೋಡು.